ತುಳುನಾಡಿನ ದೈವಗಳ ಕ್ಷೇತ್ರವನ್ನ ಅಪವಿತ್ರ ಮಾಡುತ್ತಿರುವವರನ್ನ ಬಂಧಿಸಬೇಕಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಮನವಿಯನ್ನ ನೀಡಲಾಗಿದೆ. ಮದುವೆಯ ಔತಣಕೂಟದಲ್ಲಿ ಕೊರಗಜ್ಜನ ವೇಷ ಧರಿಸಿ ಕುಣಿದು ಕುಪ್ಪಳಿಸುತ್ತಾ ಅಪಮಾನ ಮಾಡಿರುವ ವ್ಯಕ್ತಿಯನ್ನ ಬಂಧಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ವೈಶಾಖ ಕುಳಾಯ್ ಅವರು, ಈ ಹಿಂದೆ ಜಿಲ್ಲೆಯ ಸುಮಾರು 18 ದೇವಸ್ಥಾನಗಳ ಕಾಣಿಕೆ ಡಬ್ಬಿಯಲ್ಲಿ ಕಾಂಡೋಮ್ ಎಸೆದು ಅಪವಿತ್ರಗೊಳಿಸಿದ ದೇವದಾಸ ದೇಸಾಯಿಯ ಬಂಧನದ ನಂತರವೂ ಇಂತಹ ಕೃತ್ಯ ನಡೆದಿರುವುದು ದುರದೃಷ್ಟಕರ. ಶಾಶ್ವತವಾಗಿ ಇಂತಹ ಘಟನೆಗಳನ್ನು ತಡೆಯಲು ರಾಜ್ಯದಲ್ಲಿ ಧರ್ಮನಿಂದ ತಡೆ ಕಾಯ್ದೆ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಜಿಲ್ಲಾ ಸಮನ್ವಯಕರಾದ ಚಂದ್ರ ಮೊಗೇರ, ಪ್ರಭಾಕರ ನಾಯ್ಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲವು ಸಮಯದಿಂದ ಹಿಂದೂ ದೈವಸ್ಥಾನಗಳ ಮೇಲೆ ಕಾಂಡಮ್ ಹಾಕುವಂಥ ಪ್ರಸಂಗಗಳ ನಡೆದಂತಹ ಘಟನೆ ನಾವೆಲ್ಲ ನೋಡಿದ್ದೇವೆ. ಅದೇ ರೀತಿ ದೈವದ ನಿಂದನೆ ಮಾಡುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ. ಕಳೆದ ಕೆಲವು ಸಮಯಗಳನ್ನು ನಾವು ನೋಡಿದರೆ ಸುಮಾರು 18 ದೈವಸ್ಥಾನಗಳಲ್ಲಿ ಕಾಂಡಮನ್ನು ಹಾಕಿ ವಿಕೃತಿಯನ್ನು ಮೆರೆದರು. ಅಶೋಕ್ ನಗರದ ಅಲ್ಲಿ ನಾಗಕಟ್ಟೆಯನ್ನು ವಿಧ್ವಂಸ ಮಾಡಿದರು. ಕಾರಿಂಜ ದೇವಸ್ಥಾನದಲ್ಲಿ ಚಪ್ಪಲಿ ಹಾಕಿ ದೇವಸ್ಥಾನವನ್ನು ಅಪವಿತ್ರ ಮಾಡಿದರು. ಈ ರೀತಿ ಘಟನೆಗಳು ನಿರಂತರವಾಗಿ ಒಂದರ ನಂತರ ಒಂದು ನಡೀತಾ ಇದೆ. ಒಂದೊಮ್ಮೆ ಜಿಲ್ಲಾಡಳಿತ ಇದರ ವಿರುದ್ಧ ತಕ್ಷಣ ಕ್ರಮವನ್ನು ಕೈಗೊಂಡಿದ್ದರೆ ಈ ರೀತಿ ಖಂಡಿತ ನಡೀತಾ ಇರಲಿಲ್ಲ. ಅದರ ಪರಿಣಾಮ ಮೊನ್ನೆ ವಿಟ್ಲದಲ್ಲಿ ಒಬ್ಬ ಮದುವೆಯ ವ್ಯಕ್ತಿ ಕೊರಗಜ್ಜನ ವೇಷವನ್ನು ಹಾಕಿ ಕೊರಗಜ್ಜನ ಅಪಮಾನವನ್ನು ಮಾಡಿದಂತಹ ಘಟನೆ ನಡೆಯಿತು. ನಾವು ಇವತ್ತು ಹಿಂದೂ ಜನಜಾಗೃತಿ ಸಮಿತಿ, ಬಜರಂಗ ದಳ ಎಲ್ಲ ಸಂಘಟನೆಗಳು ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ತಕ್ಷಣ ಸಂಬಂಧಪಟ್ಟ ಅಪರಾಧಿಯನ್ನು ಬಂಧನ ಮಾಡಬೇಕು. ಮುಂದೆ ಇಂತಹ ಘಟನೆಗಳು ಆಗದ ಹಾಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿ ಇಂತಹ ಕೃತ್ಯವನ್ನು ಮಾಡುವಂತರ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕಬೇಕು. ಹಾಗೆ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಇಂತಹ ದೇವರ ಅಪಮಾನ ಮಾಡುವಂತಹ ಘಟನೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಧರ್ಮನಿಂದ ತಡೆ ಕಾಯ್ದೆಯನ್ನು ಜಾರಿಗೆ ತರಬೇಕಂತ ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ.